ಕಡಬ ತಾಲೂಕಿನ ದೋಲ್ಪಾಡಿ ಗ್ರಾಮದ ಕಟ್ಟ ಎಂಬಲ್ಲಿ 20ನೇ ತಾರೀಕಿಗೆ ಮಧ್ಯಾಹ್ನ ಸುಮಾರು 12:30 ಹೊತ್ತಿಗೆ ವೀಣಾ ವೈಫ್ ಆಫ್ ಕೃಷ್ಣ ಎಂಬುವರ ಪತ್ನಿ ಅವರ ಮೇಲೆ 2 ಜನ ಮುಸಲ್ಮಾನರು ಕಂಬಳಿ ವ್ಯಾಪಾರವನ್ನು ಮಾಡಿಕೊಂಡು ಬಂದು ಅತ್ಯಾಚಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಘಟನೆ ಏನಿದೆ, ಅದು ಆ ಘಟನೆಯನ್ನು ನಾನು ಖಂಡಿಸ್ತೇನೆ. ಆದರೆ ಈ ಘಟನೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತಪ್ಪಾಭಿಪ್ರಾಯವನ್ನು ಮೂಡಿಸುವಂಥ ಒಂದು ಕೆಲಸಗಳು ನಡೀತಾ ಇದೆ. KFT ಇರ್ಬೋದು, SDPI ಇರ್ಬೋದು, ಕಾಂಗ್ರೆಸ್ನವರು ಕೂಡ ಇರ್ಬೋದು. ಈ 3 ಜನ ವ್ಯಕ್ತಿಗಳು ಕೂಡ ವಾಸ್ತವಿಕ ಸತ್ಯಾಂಶವನ್ನು ಹೇಳದೆ ಮುಸಲ್ಮಾನರ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಪೊಲೀಸ್ ನೈತಿಕರು ಇರ್ಬೋದು ಅಥವಾ ಯಾವುದೇ ಒಬ್ಬ ಮುಸಲ್ಮಾನರ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥದ್ದಲ್ಲ. ಯಾವ ಮುಸಲ್ಮಾನರು ಕಂಬಳಿಯ ಮಾರಾಟದ ನೆಪದಲ್ಲಿ ಬಂದು ಯಾವ ಒಂದು ವೀಣಾ ಅವರ ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ, ಆ ಘಟನೆ ನಿಜವಾಗಿಯೂ ಒಂದು ಅಮನೀಯವಾಗಿರ್ತಕ್ಕಂಥ ಒಂದು ಘಟನೆ. ಇದನ್ನು ಅಲ್ಲಿಯ ಎಲ್ಲ ಜನಗಳು ಕೂಡ ವಿರೋಧವನ್ನು ಮಾಡಿದ್ದಾರೆ. ಮತ್ತು ಪೊಲೀಸ್ ಇಲಾಖೆಯಲ್ಲೂ ಕೂಡ ಆ ರೀತಿಯ ಒಂದು ಕೇಸ್ ದಾಖಲೆಗಳಾಗಿದೆ. ಆದರೆ ಅದು ಎಲ್ಲವನ್ನು ಕೂಡ ಬಿಟ್ಟು ರಾಜಕೀಯವನ್ನು ಮಾಡಿಕೊಂಡು ಯಾವ ಮುಸಲ್ಮಾನರಿದ್ದಾರೆ ಅವರು ಮಾಡಿರ್ತಕ್ಕಂಥ ತಪ್ಪನ್ನು ಮರೆಮಾಚುವಂಥ ಕೆಲಸವನ್ನು SDPI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತು ಇನ್ನು ಅವರ ಬೇರೆ ಬೇರೆ ವ್ಯಕ್ತಿಗಳು ಇರ್ಬೋದು, ಈ ರೀತಿಯ ಒಂದು ಅಪಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದಕ್ಕಾಗಿ ನಾನು 20ನೇ ತಾರೀಕಿಗೆ ನಾನು ಬೆಂಗಳೂರಿನಲ್ಲಿ ಕ್ಯಾಬಿನೆಟ್ ಇತ್ತು, ನಾನು ಮತ್ತೆ ಬಂದು ಮತ್ತು ನಿನ್ನೆನೂ ಕೂಡ ಫುಲ್ ಕಾರ್ಯಕ್ರಮ ಇತ್ತು. ಆದರೆ ಇವತ್ತು ನಾನು ಅವರ ಮನೆಗೆ ಭೇಟಿಯನ್ನು ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ವಾಸ್ತವಿಕವಾಗಿರ್ತಕ್ಕಂಥ ಎಲ್ಲ ಸತ್ಯಾಂಶಗಳು ಕೂಡ ನಾನು ತಿಳ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ದೇನೆ. ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಅಧಿಕಾರಿಗಳು ಯಾರಿದ್ದಾರೆ, ಸಂಬಂಧಪಟ್ಟಂಥ ಗೃಹ ಸಚಿವರಿಗೂ ಕೂಡ ಈ ಎಲ್ಲ ವಿಷಯವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಇಷ್ಟೇ ಹೇಳುವಂಥದ್ದು, ಯಾರಿಗೆ ಅನ್ಯಾಯ ಆಗಿದೆ ಅಂತಹ ಅನ್ಯಾಯ ಆಗಿರ್ತಕ್ಕಂಥ ಮಹಿಳೆಯ ಒಂದು ರಕ್ಷಣೆಯನ್ನು ನಾವು ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ಇದೊಂದು ಮಾನವೀಯವಾಗಿರ್ತಕ್ಕಂಥ ಒಂದು ಘಟನೆ. ಅದು ಎಲ್ಲೇ ಇರಲಿ, ಯಾರೇ ಬೇಕಾಗಿರಲಿ, ಅಂತಹ ಘಟನೆಯನ್ನು ನಾನು ಖಂಡಿಸ್ತೇನೆ. ಮತ್ತು ಯಾರು ತಪ್ಪಿಸಿದ್ದಾರೆ ಅವರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನು ಸಂಬಂಧಪಟ್ಟಂಥ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಕೂಡ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಜಾಯಿಂಟ್ ಇಂಡಿಯನ್ ಆರ್ಮಿ, Mangalore Defense Academy, Armed Force Pre-Recruitment Coaching Center. First Army Coaching Center in Mangalore. We provide physical training, medical test facilities, written test facilities, hostel facilities. New admission open. We help you live your defense dream. Mangalore Defense Academy, opposite Fisheries College, Pampwell, Mangalore. For enquiry contact 9929814191, 9448701303, 6551155253. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.